ನಾನು ವಿವೇಕ್ ಕಾಮತ್, ಒನ್ ಆಫ್ ದ ಫೌಂಡರ್ಸ್ ಆಫ್ ವಿ ರೀಚ್ ಅಕಾಡೆಮಿ ಉಡುಪಿ. ಸಂತೋಷ್ ಪ್ರಭು ಹಾಗೂ ನಾನು ವಿವೇಕ್ ಕಾಮತ್ ಒಟ್ಟಿಗೆ ನಾಗೇಶ್ ಶೆಣೆ ಅವರ ಸಹಕಾರದಲ್ಲಿ ಈ ವಿ ರೀಚ್ ಎನ್ನುವ ಸಂಸ್ಥೆಯನ್ನು ಹುಟ್ಟುಹಾಕಿದೆವು. 16ನೇ ಅಕ್ಟೋಬರ್ 2015 ನವರಾತ್ರಿಯ ಶುಭ ದಿನದಂದು ಈ ಒಂದು ಸಂಸ್ಥೆ ಪ್ರಾರಂಭೋತ್ಸವವನ್ನು ಕಂಡಿತು. ಹನುಮಾನ್ ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿರುವ ಶ್ರೀಯುತ ವಿಲಾಸ್ ನಾಯಕ್ ಆ ದಿವಸ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಅವರ ಜೊತೆಗೆ ಗುಜ್ಜಾಡಿ ಪ್ರಭಾಕರ್ ನಾಯಕ್, ಪ್ರಸಿದ್ಧ ಲೆಕ್ಕ ಪರಿಶೋಧಕರು, ಇವರು ದೀಪವನ್ನು ಬೆಳಗಿಸಿ ಈ ಒಂದು ಸಂಸ್ಥೆಗೆ ಶುಭವನ್ನು ಹಾರೈಸಿದರು. ಈ ಒಂದು ಸಂಸ್ಥೆಗೆ 6 ರಾಷ್ಟ್ರೀಯ ಮಟ್ಟದ ರ್ಯಾಂಕ್ ಬಂದದ್ದು ನಮಗೆ ಒಂದು ಧನಾತ್ಮಕ ಪ್ರತಿಕ್ರಿಯೆಯಾಗಿ ಕಂಡುಬಂತು. ಆ ಮೂಲಕ ಈ ಬಾರಿ ಎಕ್ಸಿಕ್ಯೂಟಿವ್ ಹಂತದಲ್ಲಿ ಸಹ ಒಂದು ರಾಷ್ಟ್ರೀಯ ಮಟ್ಟದ ರ್ಯಾಂಕ್ ಬಂದದ್ದು ನಮಗೆ ಅತ್ಯುತ್ಸಾಹವನ್ನು ನೀಡಿತು. ಸೆಮಿನಾರ್ಗಳನ್ನು ಹಮ್ಮಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕವನ್ನು ನೀಡಿದೆವು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಹಣದ ವ್ಯವಹಾರದ ಬಗ್ಗೆ ಆಲೋಚನೆ ಮಾಡದೆ ಕೇವಲ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅಂತ ಆಲೋಚನೆಯನ್ನು ಮಾಡಿದ್ದೆವು. ಇದರಿಂದಾಗಿ ವಿ ರೀಚ್ ಸಂಸ್ಥೆ ಪ್ರಾಯಶಃ ಈ ಒಂದು ಹಂತಕ್ಕೆ ಬೆಳೆದು ಬಂದಿದೆ ಅಂತ ನಾನು ಸಹ ಭಾವಿಸ್ತೇನೆ. ಧನಾತ್ಮಕವಾದ ಪ್ರತಿಕ್ರಿಯೆ ವಿದ್ಯಾರ್ಥಿಗಳಿಂದ ಕಂಡು ಬಂತು. ಗುಣಮಟ್ಟದ ಶಿಕ್ಷಣ, ಇದನ್ನು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೇವೆ ನಾವು. ಇದನ್ನು ನಾವು ವಿ ರೀಚ್ನಲ್ಲಿ ಕಂಡುಕೊಂಡೆವು. ಆ ಮೂಲಕ ವಿದ್ಯಾರ್ಥಿಗಳು ಇನ್ನೂ ಮೇಲಿನ ಹಂತಕ್ಕೆ ತಲುಪುವಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಉತ್ತಮ ರೀತಿಯಲ್ಲಿ ಕಲಿತಾ ಇದ್ದಾರೆ. ಆ ಮೂಲಕ ಈ ಒಂದು ಬೇರೆ ಬೇರೆ ಹಂತದಲ್ಲಿ ಅವರು ರಾಷ್ಟ್ರೀಯ ಮಟ್ಟದ ರ್ಯಾಂಕನ್ನು ಮುಂದೆ ಸಹ ಪಡೆಯುವಂತಾಗಲಿ. ಆ ಮೂಲಕ ಈ ನಮ್ಮ ಸಂಸ್ಥೆ ಉತ್ತಮ ಹಂತಕ್ಕೆ ತಲುಪಲಿ. ಆ ಮೂಲಕ ನಮ್ಮ ವಿದ್ಯೆಯ ಒಂದು ಉತ್ತಮ ಹಂತಕ್ಕೆ ತಲುಪಲಿ ಅಂತ ಬೇಡಿಕೊಳ್ಳುತ್ತಾ ಎಲ್ಲರಿಗೂ ವಂದನೆಗಳು. ನಮಸ್ಕಾರ. Academy is very supportive and their teaching system is very good, so that it helps us in improving ourselves. Also the classrooms are very good and the teaching faculty is also very nice. They also conduct mock test and revision for us for our betterment of examination. I have cleared my ACS executive in June 2019. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಹನಾ ಕಾಮತ್. ನಾನು ವಿ ರೀಚ್ ಕೋಚಿಂಗ್ ಅಕಾಡೆಮಿಯಲ್ಲಿ CS ಕೋಚಿಂಗಿಗೆ ಬರ್ತಿದ್ದೇನೆ. ನಾನೀಗ ಇಲ್ಲಿ ಪ್ರೊಫೆಷ್ನಲ್ ಸ್ಟೂಡೆಂಟ್ ಆಗಿದ್ದೇನೆ. ಆಲ್ಸೋ ನಾನು 3rd ಇಯರ್ BCom ಪೂರ್ಣಪ್ರಜ್ಞ ಯೂನಿಯನ್ ಕಾಲೇಜಲ್ಲಿ ಮಾಡ್ತಿದ್ದೇನೆ. ಇದು CS ಅಂತ ಹೇಳುವಾಗ ಇದರಲ್ಲಿ 3 ಲೆವೆಲಲ್ಲಿ ಎಕ್ಸಾಮ್ ಇರ್ತದೆ. ಫಸ್ಟಿಗೆ ಫೌಂಡೇಶನ್, ಎಕ್ಸಿಕ್ಯೂಟಿವ್ ಮತ್ತು ಪ್ರೊಫೆಷ್ನಲ್. ನಾನು ಫಸ್ಟ್ ಸೆಕೆಂಡ್ PU ಆಗಿ ಫೌಂಡೇಶನ್ ಕೋಚಿಂಗಿಗೆ ಇಲ್ಲಿ ಬಂದದ್ದು. ಫಸ್ಟ್ ಬರುವಾಗ ನಮಗೆ ತುಂಬ ಭಯ ಇತ್ತು. ಇಲ್ಲಿ CS ಅಂದರೆ ಏನು, ಕೋರ್ಸ್ ಅಂದರೆ ಏನು, ಎಕ್ಸಾಮ್ ಹೇಗಿರ್ತದೆ, ಕಷ್ಟ ಹಾಗೆಲ್ಲ. ಮತ್ತು ಇಲ್ಲಿ ಡೈಲಿ ಫಸ್ಟ್ ಕೋಚಿಂಗ್ ಸ್ಟಾರ್ಟ್ ಆಯಿತು. ಲೆಕ್ಚರ್ಸ್ ಎಲ್ಲ ಎಕ್ಸ್ಪರ್ಟೈಸ್ ಇದ್ದರು. ನಮಗೆ ಒಳ್ಳೆ ಕೋಚಿಂಗ್ ಕೊಟ್ಟರು. ಆಗ ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ನಾವು ಎಕ್ಸಾಮ್ ಕ್ಲಿಯರ್ ಮಾಡ್ತೇವೆ ಅಂತ. ನಮಗೆ ಆಲ್ ಇಂಡಿಯಾದಲ್ಲಿ 18th ರ್ಯಾಂಕ್ ಬಂತು ಫೌಂಡೇಶನ್ ಎಕ್ಸಾಮ್ನಲ್ಲಿ. ಇದಕ್ಕೆ ಮುಖ್ಯ ಕಾರಣ ಅಂದರೆ ನಾವು ವಿ ರೀಚ್ ಕೋಚಿಂಗ್ ಅಕಾಡೆಮಿ. ಹಾಗೆ ಎಕ್ಸಿಕ್ಯೂಟಿವ್ ಸಹ ನಾನು ಜೂನ್ 2019ನಲ್ಲಿ 2 ಗ್ರೂಪ್ಸ್ ಕಂಪ್ಲೀಟ್ ಆಯಿತು. ನಾನು ಶ್ರೀಧರ್ ಹೆಗಡೆ. ನಾನು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಿಂದ ಬಂದಿದ್ದೇನೆ. ಉಡುಪಿಯಲ್ಲಿ ಪ್ರಸ್ತುತವಾಗಿ ಓದ್ತಾ ಇದ್ದೇನೆ. ವಿ ರೀಚ್ ಕೋಚಿಂಗ್ ಅಕಾಡೆಮಿಯ ಸ್ಟೂಡೆಂಟ್. ಇಲ್ಲಿ ನಾನು CS ಫೌಂಡೇಶನ್ ಹಾಗೂ CS ಎಕ್ಸಿಕ್ಯೂಟಿವ್ನ ಕಂಪ್ಲೀಟ್ ಮಾಡಿದ್ದೇನೆ. CS ಫೌಂಡೇಶನಲ್ಲಿ 19th ಆಲ್ ಇಂಡಿಯಾ ರ್ಯಾಂಕನ್ನು ಪಡೆದಿರುತ್ತೇನೆ. ಅಲ್ಲದೆ CS ಎಕ್ಸಿಕ್ಯೂಟಿವ್ ಕೂಡ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೇನೆ. ಪ್ರಸ್ತುತವಾಗಿ CS ಪ್ರೊಫೆಷನ್ನ ಇಲ್ಲೇ ಓದ್ತಾ ಇದ್ದೇನೆ. ಸೊ ಅಫ್ಕೋರ್ಸ್ ಈ ಕ್ರೆಡಿಟನ್ನು ವಿ ರೀಚ್ಗೆ ಕೊಡಲೇಬೇಕು. ಟೀಚಿಂಗ್ ಸ್ಟಾಫ್ ಇರ್ಬೋದು, ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು, ತುಂಬ ಕೋಆಪರೇಟಿವ್ ಆಗಿದ್ದಾರೆ. ನನ್ನ ಹೆಸರು ಶ್ರೇಯರ್ಷ ಅಂಥೇಳಿ. ನಾನೀಗ PPC ಯೂನಿಯನ್ ಕಾಲೇಜಲ್ಲಿ 3rd ಇಯರ್ BCom ಮಾಡ್ತಾ ಇದ್ದೇನೆ. ನಮಗೆ ಫಸ್ಟ್ ಇಲ್ಲಿಯಾಗಿ ಉಡುಪಿ ಮತ್ತು ಮ್ಯಾಂಗ್ಳೂರು ಸೈಡ್ ಅವರಿಗೆ ಈ CA CS ಪ್ರೊಫೆಷನ್ ಬಗ್ಗೆ ಜಾಸ್ತಿ ಐಡಿಯಾ ಇರೋದಿಲ್ಲ. ನಮ್ಮ ಪ್ಲ್ಯಾನ್ ಏನಿರ್ತದೆ ಅಂದರೆ BCom ಆದ ಕೂಡಲೇ ಒಂದು MCom ಇಲ್ಲ MBA ಆಗಿ ಒಂದು ಟೀಚಿಂಗ್ ಫೀಲ್ಡಿಗೆ ಹೋಗ್ತಾರೆ, ಇಲ್ಲದ್ರೆ ಜಾಸ್ತಿಯಾಗಿ ಬ್ಯಾಂಕಿಂಗ್ ಫೀಲ್ಡಲ್ಲಿ ಟ್ರೈ ಮಾಡ್ತಾರೆ. ಸೊ ನನಗೆ ಫಸ್ಟ್ PUC ಆದ ಕೂಡಲೇ ನಮ್ಮ ಕಾಲೇಜಿನ ಸಂತೋಷ್ ಸರ್ ಅಂತ ಹೇಳೋರು CS ಅಂತ ಈಗೊಂದು ಕೋರ್ಸ್ ಇದೆ, ಸೊ ಅದಕ್ಕೆ ನೀವು ಪ್ರಿಪೇರ್ ಆಗಿ, ಅದರಲ್ಲಿ ಒಳ್ಳೆ ನಿಮಗೆ ಅಪಾರ್ಚುನಿಟಿ ಸಿಗ್ತದೆ ಅಂತ ಹೇಳಿದ್ದಾರೆ.
ಸೊ ಅದಕ್ಕೋಸ್ಕರ ನಾನು CS ಅಂದರೆ ಎಂತ ಅಂತ ಕೇಳಲಿಕ್ಕೆ ಇಲ್ಲಿ ವಿರಿಚಿಗೆ ಬಂದಾಗ ಇವರು ಒಳ್ಳೆ ಮಾಡಿ ನಮಗೆ ಅದರಲ್ಲಿ ಎಂತೆಲ್ಲ ಅಪಾರ್ಚುನಿಟಿ, ಅದರಲ್ಲಿ ಎಷ್ಟು ಸ್ಕೋಪ್ ಇದೆ, ಅದಕ್ಕೆ ಮತ್ತೆ ಎಷ್ಟು ಡಿಟರ್ಮಿನೇಷನ್ ಬೇಕಂತ ಕರೆಕ್ಟಾಗಿ ನಮಗೆ ಗೈಡ್ ಮಾಡಿದ್ದಾರೆ. ನನ್ನ ಹೆಸರು ದಿವ್ಯಾ ಅಂತ. ಸೊ ನಾನಿಲ್ಲಿ CA ಫೌಂಡೇಶನ್ ಕೋರ್ಸಿಗೆ ಜಾಯ್ನ್ ಆಗಿದ್ದೇನೆ. ಇದು ಇಲ್ಲಿ ಟೀಚಿಂಗ್ ತುಂಬ ಒಳ್ಳೆ ಮಾಡಿ ಮಾಡ್ತಾರೆ, ಮತ್ತು ಕಾನ್ಸೆಪ್ಟ್ಸ್ ಹೇಳಿದೆಲ್ಲ ನಮಗೆ ಒಳ್ಳೆ ರೀತಿಯಿಂದ ಅರ್ಥ ಆಗ್ತದೆ, ಮತ್ತು ರಿಯಲ್ ಲೈಫ್ ಕಾನ್ಸೆಪ್ಟ್ಸ್ ಎಲ್ಲ ನಮಗೆ ರಿಯಲ್ ಲೈಫ್ ಸಿಚುವೇಶನ್ಸ್ ಕಾನ್ಸೆಪ್ಟ್ ಜೊತೆ ಅವರು ಮಿಂಗಲ್ ಮಾಡೋದ್ರಿಂದ ನಮಗೆ ಯಾವುದೋ ಡೌಟ್ ಉಂಟಾ ಅದೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಮತ್ತು ವಿಸ್ತಾರ್ ಅಂತ ಒಂದು ಪ್ರೋಗ್ರಾಮ್ಸ್ ಅವರು ಎವ್ರಿ ಮಂತ್ 3rd Saturday ಮಾಡ್ತಾರೆ. ಸೊ ಅದು ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗೋಸ್ಕರ. ಅದು ಸಹ ನಮಗೆ ಡಿಬೇಟ್ಸ್ ಮತ್ತು ಗ್ರೂಪ್ ಡಿಸ್ಕಷನ್ ಹೀಗೆಲ್ಲ ಮಾಡಿ ಕ್ಲಾಸಸಲ್ಲಿ ನಮಗೆ ನಮ್ಮ ಇನ್ನರ್ ನಾಲೆಜ್ ಏನುಂಟು ಅದನ್ನು ಹೊರಗಡೆ ತರಲಿಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ. ನನ್ನ ಹೆಸರು ಶ್ರೇಯಾ ಅಂತ. ನಾನು PUನ ಸಿರ್ಸಿಯಿಂದ ಮುಗಿಸಿ ಬಂದಿದ್ದೇನೆ, ಫ್ರಮ್ ಚೈತನ್ಯ PU ಕಾಲೇಜ್. ಈಗ ಕರೆಂಟ್ PPCಯಲ್ಲಿ ಫಸ್ಟ್ BComಗೆ ಜಾಯ್ನ್ ಆಗಿದ್ದೇನೆ. ಸೆಲ್ಫ್ ಸ್ಟಡಿ ಮಾಡೋದ್ರಿಂದ ಬುಕ್ಕಲ್ಲಿ ಏನಿದೆಯೋ ಅದಷ್ಟೇ ಗೊತ್ತಾಗುತ್ತೆ, ಬಟ್ ನಾವು ಯಾವುದೇ ಒಂದು ಕೋಚಿಂಗಿಗೆ ಬಂದರೆ ಬಾಕಿ ಎಕ್ಸ್ಟ್ರಾ ನಾಲೆಜ್ ಇಂಪ್ರೂವ್ ಆಗುತ್ತೆ. ಅಲ್ಲದೆ ಇಲ್ಲಿರೋ ಸ್ಟಾಫ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಊರಿಗೆ ಬಂದರೆ ಅಲ್ಲಿ ಸಿಚುವೇಶನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಹೊಸಬರಿಗೆ ತುಂಬ ಕಷ್ಟ ಆಗುತ್ತೆ. ಬಟ್ ನಾನು ವೆನ್ ಐ ಕೇಮ್ ಟು ಉಡುಪಿ ನನಗೆ ತುಂಬ ಭಯ ಇತ್ತು, ಹೇಗೆ ಇಲ್ಲಿ ಜನ ಅದು ಇದು ಅಂತೆಲ್ಲ. ಬಟ್ ವಿರಿಚ್ ಇನ್ಸ್ಟಿಟ್ಯೂಷನ್ಗೆ ಬಂದ ಮೇಲೆ ಈ ಹೆದರಿಕೆ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಹಾಂ, ನಾನು ರಶ್ಮಿತಾ ಹೇಳಿ, ನಾನು ಕಾಪುವಿಂದ ಬರ್ತಿದ್ದೇನೆ. ನಾನಿಲ್ಲಿ CA ಫೌಂಡೇಶನ್ ಕೋರ್ಸಿಗೆ ಜಾಯ್ನ್ ಆಗಿದ್ದೆ. ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇರೋದು ಕಾರಣ ನಮಗೆ ಎಂಥ ಡೌಟ್ಸ್ ಇದ್ದರೂ ಕೇಳಲಿಕ್ಕೆ ಹೆಸಿಟೇಷನ್ ಆಗೋದಿಲ್ಲ. ನನ್ನ ಹೆಸರು ವಿಷ್ಣು ಅಂತ. ನಾನಿಲ್ಲಿ CS ಫೌಂಡೇಶನ್ ಕ್ಲಿಯರ್ ಆಗಿ CS ಎಕ್ಸಿಕ್ಯೂಟಿವ್ಗೆ ಬಂದೇನೆ. ನಾನು ಫಸ್ಟ್ ಬರುವಾಗ ಚೂಸ್ ಮಾಡಿದ ನನಗೆ ತುಂಬ ಕೋಚಿಂಗ್ ಸೆಂಟರ್ಸ್ಗಳು ಕಾಲ್ ಆಫರ್ ಮಾಡಿದರು. ಲೈಕ್ ಚೂಸ್ ಮಾಡಲಿಕ್ಕೆ ನಾನು ಚೂಸ್ ಮಾಡಿದ್ದು ಖಾಲಿ ವಿರಿಚ್. CA CS CMA ಕೋಚಿಂಗ್ ಪ್ರೊಫೆಷ್ನಲ್ ಅಂತ ಬರುವಾಗ ನಾನು ಹೇಳೋದು ಎಲ್ಲರಿಗೆ ವಿರಿಚನ್ನೇ ಸೆಲೆಕ್ಟ್ ಮಾಡೋದು. ಯಾಕೆಂದರೆ ಲೈಕ್ ಇಲ್ಲಿ ಎಜುಕೇಷನ್ ಬಗ್ಗೆ ಹೇಳಬೇಕಾದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್. ಅವರು ಸ್ಟೂಡೆಂಟ್ಸಿಗೆ ಸಪೋರ್ಟ್ ಕೊಡೋದು ಎಜುಕೇಷನಲ್ಲಿ, ಅವರು ಸ್ಟೂಡೆಂಟ್ಸಿಗೆ ಮೋಟಿವೇಶನ್ ಮಾಡೋದು ಪರ್ಸ್ನಲ್ ವ್ಯೂ ಪಾಯಿಂಟಲ್ಲಿ. ಅಂದರೆ ಸ್ಟೂಡೆಂಟ್ಸ್ ಅದು ಪರ್ಸ್ನಲ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ಸನ್ನು ಐಡೆಂಟಿಫೈ ಮಾಡಿ ಅವರಿಗೆ ಹೇಳ್ತಾರೆ. I am Nagaprasad Kunjitaya. I am pursuing my CA foundation in VReach in evening batch. Staffs and faculties are really approachable, and whenever we want to speak to them, they make sure that you have a solution. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸನ್ನಿಧಿ ಅಂತ. ನಾನು PPC ಕಾಲೇಜಲ್ಲಿ ಪ್ರಥಮ ವರ್ಷದ BCom ಮಾಡ್ತಿದ್ದೇನೆ. ಇಲ್ಲಿ ನಮಗೆ ಉತ್ತಮವಾದ ಎಜುಕೇಷನ್ ಕೊಡ್ತಾರೆ. ನಮ್ಗೆ ಎಷ್ಟೇ ಡೌಟ್ ಇರಲಿ, ನಮ್ಮದೆಲ್ಲ ಲೆಕ್ಚರ್ನ ಮಟ್ಟಿಗೆ ಫ್ರೆಂಡ್ಲಿ ಆಗಿದ್ದಾರೆ. ಎಷ್ಟು ಒಳ್ಳೆ ಇದ್ದಾರೆ ಅಂತ ಹೇಳಿದರೆ, ನಮಗೆ ಒಂದು ಡೌಟ್ ಈಗ ಕ್ಲಾಸಲ್ಲಿ ಕ್ಲಾಸ್ ಆದಮೇಲೆ ಇರಲಿ ಫೋನ್ ಮಾಡಿ ಕೇಳಿದರೆ ಸಹ ಹೇಳ್ತಾರೆ. ಇದು ತುಂಬ ನಮಗೆ ಹೆಲ್ಪ್ ಆಗ್ತದೆ. ಹಲೋ ನಮಸ್ಕಾರ, ನಾನು ಸೌರವ್ ಅಂತ. ನಾನೀಗ ಪ್ರೆಸೆಂಟ್ 2nd PUC. ಇಲ್ಲಿ ವಿರಿಚ್ ಬಗ್ಗೆ ಹೇಳಬೇಕಾದರೆ ಫಸ್ಟ್ ಫ್ಯಾಕಲ್ಟಿ ಅಂದರೆ ಇಲ್ಲಿ ಎಲ್ಲ ಲೆಕ್ಚರ್ಸ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಅದು ನಿಮಗೆ ಏನು ಸಹ ಪ್ರಾಬ್ಲಮ್ ಇಲ್ಲ, ಅಂದರೆ ಜಸ್ಟ್ ಫ್ಯಾಮಿಲಿ ಮೆಂಬರ್ ಥರ ಇದ್ದಾರೆ. ಸೊ ನಾನು ಲಾಸ್ಟ್ ಇಯರ್ ಬಂದಿದ್ದೆ. ಸೊ ನನಗೆ ಲಾಸ್ಟ್ ಇಯರ್ ನನಗೆ ಫಸ್ಟ್ PUCಯಲ್ಲಿ 98 ಬಂತು. ಈ ವರ್ಷ ನನಗೆ 100 ತೆಗಿಬೇಕಂತ ತುಂಬ ಆಸೆ ಉಂಟು, ಬಟ್ ಸಿಗ್ತದೆ ಅಂತ ನನಗೆ ನಂಬಿಕೆ ಉಂಟು. ನನ್ನ ಹೆಸರು ಸುಹಾಸ್ ಜಿ ಹೆಬ್ಬಾರ್ ಅಂತ. ನಾನು ಶಿವಮೊಗ್ಗದಿಂದ ಬಂದಿದ್ದು. ಸೊ ನನಗೆ ಸುಮಾರು ಕಡೆ ನಾನು CS ಬಗ್ಗೆ ವಿಚಾರಿಸಿದೆ. ಸೊ ನನಗೆಲ್ಲ ಒಂದೇ ಕಡೆ ಹೇಳಿದ್ದು ಉಡುಪಿಲಿ CS ವಿರಿಚ್ ಅಕಾಡೆಮಿಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ನಾನು ಇಲ್ಲಿ ಬಂದಮೇಲೆ ನನಗೆ ಇಲ್ಲೇ ಒಳ್ಳೆ ಕೋಚಿಂಗ್ ಸಿಕ್ತು. ಸೊ ಪರ್ಸ್ನಲಿ ನನಗೆ ಇಲ್ಲಿ ಕ್ಲಾಸಲ್ಲಿ ಏನೇ ಅರ್ಥ ಆಗಿಲ್ಲ ಅಂದರೂ ನಾನು ಹೋಗಿ ಅವ್ರ ಹತ್ರ ಕೇಳಿದಾಗಲೆಲ್ಲ ಅವ್ರು ಹೇಳ್ತಿದ್ರು. ಆ್ಯಂಡ್ ನಾನು ಸುಮಾರು ಸಲ ಕಾಲ್ ಮಾಡಿ ಕೂಡ ಕೇಳಿದ್ದೇನೆ. ಈಗಲೂ ನನಗೆ ಸುಮಾರು ಡೌಟ್ಸ್ ಬರ್ತದೆ, ನಾನು ಅವ್ರ ಹತ್ರ ಹೋಗಿ ಕೇಳ್ತೇನೆ. ನನಗೆ ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ವಿರಿಚ್ ಈಸ್ ಒನ್ ಆಫ್ ದ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. Hello, I am Abhilash, a guest faculty in VReach Coaching Academy. I am very happy to be involved as one of the guest faculty here, because VReach has bagged 6 ranks and also another rank, total 7 ranks here. VReach Coaching Academy provides coaching to Chartered Accountancy, CS and CMA, and I am very proud to tell you that students have achieved great results here. I have been taking mathematics from the time of its existence, and VReach Coaching Academy has excellent trainers, well experienced faculties. They have lawyers, chartered accountants sharing their experience as guest faculties, and then they come various fields. They come here to learn, as well as they'll gain a lot of knowledge from well experienced faculties. So with this, I would like to wish VReach a great success.
as well as I would like to tell for the future students who would like to become a chartered accountant or a company secretary or a CMA, I think VReach is one of the best institute in coastal Karnataka, especially for commerce stream. You can see a lot of professional classes for CA. However, this academy has brought in diversity into it, doing classes for CA, giving equal importance for CS and also for CMA. It gives students options to choose among what is their interest. It might not mean that CA is the only area they want to do their professional life in. It could also mean that CS, company secretary, or cost management is also one of the area where the students can get their expertise and they can make a lot of money from that. And you can also see that the CA, CS and CMA have got equal importance now, though CMA is growing in a great pace. CS has got its elevation from past 3 years, and this academy has provided a great platform for all the professional students. To talk about the academy's success, I can tell you one very simple words, that the rank holders of this academy have shown that this academy has done exceptionally well, not just because of the teachers but because the connection between the teachers and the students. Why I would like to say that? Because me myself being the faculty of this organization, I have understood that our work over here is not only to help them understand the subject but also to ensure that they come up with, they understand the practical aspect of it. We help them study, we motivate them to ensure that they read in the right way possible. There is a misconception regarding the professional courses, which this academy has made it quite, this academy has made it vanish. The reason why I am saying this, because the academy's philosophy is learning simple. We don't complicate anything. We ensure that simple things are made to be understood in a very simple way, and things which people think are complicated are also made to be understood in the most simple way possible. That's the reason why you can see a lot of rank holders over here, people from a very average background in their PUCs have become a rank holder, and that's the major reason why I suggest that all of the students who are planning to do any professional course can come into this academy and ensure that they will be coming out with flying colors. I thank Mr. Santosh Prabhu, the founder of this academy, for letting us be part of this institution, because it is a highly respectable position for us to be over here, and we ensure that we request all the lecturers, all the students who are part of this organization from past 4 years to be in touch with the academy, and we thank you very much for being part of this and making it such a huge success. Hi, I am Nikita R. Nayak, Qualified Company Secretary. I have been associated with the VReach Academy from June 2017. Just when I was in the quest of hunting for a coaching institute that would take up taxation classes, I found the right one, being VReach Academy. I had 2 mentors back then, Mr. Santosh Prabhu and CA Mahendra Shenoy. And although we were just 2 of us, both of them agreed to take up classes only for the 2 of us. Without VReach Academy, it wouldn't have been possible for me to crack examinations. The best part about VReach is, they provide this synopsis which makes it simpler for last minute revision. Taxation is one of the subjects which is vast, and attempting for such a professional course itself is so intimidating. What I like about VReach is
It provided me with timely support, guidance, and motivation, which is quite imperative when a professional is appearing for such exams. And in the year 2018 February, when my results were declared, I was proud to say that it was because of VReach that I was able to clear my taxation group. About Mr. Santosh Prabhu, I think he's extremely simple and he's an ocean of knowledge. There are two things: to acquire knowledge and to spread that knowledge. And in our fraternity, or be it CA or CMA, it is quite important that you share the knowledge that you have with you. And in areas like Udupi and Mangalore, there are several coaching institutes which provide coaching at the intermediate or at the executive level. However, VReach is one such which provides coaching for professional level, for CS, for CA, and for CMA. To the entire team of VReach and to Mr. Santosh Prabhu, I wish you success in your endeavors. I pray and hope that VReach Academy reaches great heights in the future. And just after I cleared my CS finals, I was also offered teaching for executive students. Now, like I told you earlier, acquainting yourself with law is one thing and spreading that knowledge is another thing. I think it was an absolute experience for me to share my knowledge, and I was able to share it with these students. Thank you so much, VReach. I'm Mahendra Shane. I'm the visiting faculty at VReach Coaching Academy, Udupi. So I've been teaching for this institute as a visiting faculty for the last 3 years. It is a wonderful journey. I've been interacting with the faculties here, students here, and it is a wonderful journey as a faculty. Here I have been teaching for CA, CS, CMA students, and this is one of the institute which is imparting education for the 3 professional courses. I mean to say, for the Chartered Accountancy, CA, Company Secretary, CS, and Cost and Management Accounting, CMA courses. So I have taken classes for all the 3 courses, and the students here who are joining are very dedicated and devotional, as well as they are interested in learning things. Here in VReach Coaching Academy, it is a very friendly environment, and the staff over here are always cooperating, and it will be very interesting to teach students here. VReach Coaching Academy is like a family. We always share our problems or share our feelings, and it will be very, very helpful. And regarding the classes here, so we will be taking classes in English language. So sometimes if the students are feeling uncomfortable with the English language, so we will be guiding them in the local languages, and we will be teaching them in the local languages so as to make them understand the portions easily. We will be conducting regular tests, assignments we will be giving them as a regular as well as sometimes what we will be doing, sometimes if a student is not having that much concentration in the studies, so we will be taking the student personal attention and we will be teaching them. So year by year our success rate is increasing, as other faculties have told. So we have bagged 6 ranks in the CS Foundation as well as 1 rank in the CS Executive. So it is a great success being a 5-year institute, 5-year baby. So we have earned 7 ranks. It is a great success,
And I would like you all to request your friends, family members, relatives, neighbors, so whoever is interesting to join for a professional course, kindly join V-Reach Coaching Academy. Thank you. ಸೊ ಮೈ ನೇಮ್ ಇಸ್ ಪ್ರವೀಣ್. ನಾನಿಲ್ಲಿ ಆಫೀಸ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಒಂದು ಶಿಕ್ಷಣ ಸಂಸ್ಥೆಯಿಂದ ಬಂದಾಗ ಅಲ್ಲಿ ನಿಮಗೆ ಅದರ ಡೆವಲಪ್ಮೆಂಟಿಗೆ ಅಲಾಂಗ್ ವಿತ್ ಕ್ಲಾಸ್ ರೂಮ್ ಟ್ರೈನಿಂಗ್ ಅದರ್ ಸರ್ವಿಸಸ್ ಸಹ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ನಾವು ಸರ್ವಿಸಸ್ ಕೊಡುವಾಗ ಅದರ ಸರ್ವಿಸಸ್ ಸಹ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೇವೆ. ಲೈಕ್ ಎಕ್ಸಾಮ್ ರಿಜಿಸ್ಟ್ರೇಷನ್ ಇರ್ಬೋದು, ಅಥವಾ ಸ್ಟೂಡೆಂಟ್ಸಿಗೆ ಎಕ್ಸಾಮ್ ಸೆಂಟರ್ ತನಕ ಕರ್ಕೊಂಡು ಹೋಗುವಂಥದ್ದು, ಅಥವಾ ಅದರ್ ಗೈಡ್ಲೈನ್ಸಸ್. ಸೊ ಸಮ್ಟೈಮ್ಸ್ ಎಕ್ಸಾಮ್ ರಿಜಿಸ್ಟ್ರೇಷನ್ ಅಂತ ಮಾಡುವಾಗ ಲಾಸ್ಟ್ ಡೇಟ್ ಆಗಿರ್ತದೆ. ಸೊ ಅಂಥ ಕೇಸಲ್ಲಿ ರಾತ್ರಿ ಒಂದು 11:55ಕ್ಕೆ ಸಹ ರಿಜಿಸ್ಟ್ರೇಷನ್ ಮಾಡಿದ್ದುಂಟು ನಾವು. ನಮಗೆ ಇಲ್ಲಿ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಅಂತ ನಾವು ಫಿಕ್ಸ್ ಆಗಲಿಲ್ಲ. ಈವನ್ ಆಫೀಸ್ ಅವರ್ಸ್ ಆದಮೇಲೆ ಸಹ ಸ್ಟೂಡೆಂಟ್ಸಿಗೆ ಡೌಟ್ಸ್ ಇರ್ತದೆ ಅಥವಾ ಬೇರೆ ಯಾವುದೋ ಸರ್ವಿಸಸ್ ನೀಡ್ ಇರ್ತದೆ. ಸೊ ಪರ್ಸ್ನಲಿ ಕಾಲ್ ಮಾಡಿದ್ರು ಸಹ ನಾವು ಸರ್ವಿಸಸ್ ಅವೈಲೇಬಲ್ ಮಾಡ್ತೇವೆ. ಸೊ ಅಂಥ ಎಲ್ಲ ಸರ್ವಿಸ್ ಕೊಡ್ತೇವೆ. ಸೊ ಈ ಕಂಪೇರ್ ಮಾಡಿದ್ರೆ ಬೇರೆ ಇನ್ಸ್ಟಿಟ್ಯೂಷನ್ ಎಲ್ಲ ಆ ಟೈಪ್ ಪರ್ಸ್ನಲ್ ಸರ್ವಿಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಬಟ್ ನಾವಿಲ್ಲಿ ಕೊಡುವಾಗ ಪರ್ಸ್ನಲ್ ಸರ್ವಿಸಿಗೆ ಸಹ ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಪ್ರಭು ಅಂಥೇಳಿ. ಈ V-Reach ಕೋಚಿಂಗ್ ಅಕಾಡೆಮಿಯಲ್ಲಿ ಒನ್ ಆಫ್ ದ ಫ್ಯಾಕಲ್ಟಿ ಆ್ಯಂಡ್ ಆಲ್ಸೋ ಒನ್ ಆಫ್ ದ ಫೌಂಡರ್ ಮೆಂಬರ್ ಆಫ್ ದಿ ಅಕಾಡೆಮಿ. ಈ ಅಕಾಡೆಮಿಯನ್ನು ಪ್ರಾರಂಭ ಮಾಡಿರುವಂಥ ಒಂದು ಉದ್ದೇಶ ಏನಂತ ಹೇಳಿದರೆ ರೀಚಿಂಗ್ ದ ಅನ್ರೀಚ್ಡ್ ಅಂಥೇಳಿ ನಮ್ಮದೊಂದು ಧ್ಯೇಯವಾಕ್ಯ. ಅಂದರೆ ಯಾರನ್ನು ತಲುಪಲಿಕ್ಕೆ ಸಾಧ್ಯವಿಲ್ಲವೋ ಅಂಥವರನ್ನು ತಲುಪುವಂತಹ ಪ್ರಯತ್ನ ನಮ್ಮ ಅಕಾಡೆಮಿಯಿಂದ ನಡೀತಾ ಇದೆ. ಇವತ್ತು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಕಂಪನಿ ಸೆಕ್ರೆಟರಿಶಿಪ್ ಕೋರ್ಸ್ ಮತ್ತು ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸಿಗೆ ತುಂಬ ಒಳ್ಳೆಯ ರೀತಿಯ ಒಂದು ಶಿಕ್ಷಣವನ್ನು ಕೊಡುತ್ತಿರುವಂಥ ಸಂಸ್ಥೆ ನಮ್ಮ V-Reach ಅಕಾಡೆಮಿ. ನಾವು ಅಕಾಡೆಮಿ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಈ ಕರಾವಳಿ ಕರ್ನಾಟಕದ ಭಾಗದಲ್ಲಿ ಈ ಪ್ರೊಫೆಷ್ನಲ್ ಕೋರ್ಸಸ್ಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಸರಿಯಾದ ಅಕಾಡೆಮಿ ಇರಲಿಲ್ಲ. ಎಸ್ಪೆಷಲಿ ಅದು ನಮ್ಮ ಈ ಕಂಪನಿ ಸೆಕ್ರೆಟರಿಶಿಪ್ ಕೋರ್ಸಿಗೆ ಸಂಬಂಧಪಟ್ಟ ಹಾಗೆ. ಇವತ್ತು ಕಂಪನಿ ಸೆಕ್ರೆಟರಿಶಿಪ್ ಕೋರ್ಸು ಅದರಲ್ಲಿ ನಮ್ಮ ಅಕಾಡೆಮಿ 6 ರ್ಯಾಂಕ್ಗಳನ್ನು ಫೌಂಡೇಶನ್ ಲೆವೆಲಲ್ಲೂ ಎಕ್ಸಿಕ್ಯೂಟಿವ್ ಲೆವೆಲಲ್ಲಿ 1 ರ್ಯಾಂಕನ್ನು ಗಳಿಸಿದೆ. ಮತ್ತು ಈ ಕಂಪನಿ ಸೆಕ್ರೆಟರಿಶಿಪ್ ಮತ್ತು ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸ್ ಮತ್ತು ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ಎಲ್ಲ ಹಂತಗಳ ತರಬೇತಿಯನ್ನು ಕೊಡುತ್ತಿರುವಂತಹ ಕರಾವಳಿ ಕರ್ನಾಟಕದ ಏಕೈಕ ಸಂಸ್ಥೆ ನಮ್ಮ V-Reach ಅಕಾಡೆಮಿ. ನಮ್ಮ ಸಂಸ್ಥೆಯಲ್ಲಿ ಕೇವಲ ನಮ್ಮ ಉಡುಪಿ ಸುತ್ತಮುತ್ತ ಭಾಗದ ವಿದ್ಯಾರ್ಥಿಗಳಲ್ಲದೆ ಬೇರೆ ಜಿಲ್ಲೆಗಳಿಂದಲೂ ಹಲವಾರು ವಿದ್ಯಾರ್ಥಿಗಳು ಬಂದಿಲ್ಲಿ ಕಲಿತಾ ಇದ್ದಾರೆ. ಈಗ ಉತ್ತರ ಕನ್ನಡ ಆಗಿರ್ಬೋದು, ಶಿವಮೊಗ್ಗ, ಅದೇ ರೀತಿ ಹೊರ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಕೂಡ ನಮ್ಮ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ಕೇವಲ ಪಾಠ ಪ್ರವಚನಗಳಿಲ್ಲದೆ ಇತರ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಉದಾಹರಣೆಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಇಂಟರ್ವ್ಯೂವನ್ನು ಹೇಗೆ ಫೇಸ್ ಮಾಡ್ಬೋದು, ಗ್ರೂಪ್ ಡಿಸ್ಕಷನ್ನ ಬಗ್ಗೆ, ಮತ್ತು ವಿವಿಧ ಸ್ಪರ್ಧೆಗಳ ಬಗ್ಗೆ, ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಈ ಸಂಸ್ಥೆಯಿಂದ ನಡೆಸ್ತಾ ಇದ್ದೇವೆ. ಸೊ ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ಹಲವಾರು ಜನ ಮಹತ್ತರವಾದ ಯೋಗದಾನವನ್ನು ನೀಡಿದ್ದಾರೆ. ನಾನು ಇಲ್ಲಿ ಪಾಠ ಮಾಡೋದಲ್ಲದೆ ಒಂದು ಬೇರೆ ಬೇರೆ ಕಾಲೇಜುಗಳಲ್ಲೂ ಕೂಡ ವಿದ್ಯಾರ್ಥಿಗಳ ನಮ್ಮ ಸಂಸ್ಥೆಯ ನೆರವಿನಿಂದ CA ಮತ್ತು CS ಕೋರ್ಸ್ಗಳಿಗೆ ಕ್ಲಾಸಸ್ಸನ್ನು ನಾವು ನಡೆಸ್ತಾ ಇದ್ದೇವೆ. 5 ವರ್ಷದಲ್ಲಿ ಸುಮಾರು 3,000 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಪ್ರಯೋಜನವನ್ನು ಪಡೆದಿದ್ದಾರೆ. ಸೊ ನಮ್ಮ ಸಂಸ್ಥೆಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಪೂರ್ತಿ ಒಂದು ಕಾಳಜಿಯನ್ನು ನಾವು ವಹಿಸ್ತೇವೆ. ಅವರು ಕೋರ್ಸಿಗೆ ಜಾಯ್ನ್ ಆಗೋದ್ರಿಂದ ಹಿಡಿದು ಈ ಕೋರ್ಸಿಂದ ಹೊರಗೆ ಬರುವ ತನಕ ಒಂದು ಪೂರ್ತಿಯಾದ ಗಮನವನ್ನು ಕೇಂದ್ರೀಕರಿಸ್ತಿರುವಂತಹ ಕರಾವಳಿ ಕರ್ನಾಟಕದ ಏಕೈಕ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಒಂದು ಉನ್ನತ ಸಾಧನೆಯನ್ನು ಮಾಡಲಿ. ಅದೇ ರೀತಿ ಈ ಸಂಸ್ಥೆಯು ಒಂದು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ ಎಂದು ಉಡುಪಿಯ
ಶ್ರೀಕೃಷ್ಣ ಮುಖ್ಯ ಪ್ರಾಣನಲ್ಲಿ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ.